ಬೆಂಗ್ರೆ ವಿದ್ಯಾರ್ಥಿ ಸಂಘ ಯುವಕ ಮಂಡಲ ಇದರ ವತಿಯಿಂದ ನಿರ್ಮಿಸಲಾದ ಮುಕ್ತಿ ರಥವನ್ನು ಮಹಾಜನ ಸಭಾ ಬೆಂಗ್ರೆ ಇದರ ಸುಪರ್ದಿಗೆ ವಹಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಬೆಂಗ್ರೆ ಮಹಾಜನ ಸಭಾದ ಅಧ್ಯಕ್ಷರಾದ ಚೇತನ್ ಬೆಂಗ್ರೆ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು. ಬಳಿಕ ಮಾತನಾಡಿದ ಅವರು, ಕಳೆದ ಅನೇಕ ವರ್ಷಗಳಿಂದ ಬೆಂಗ್ರೆ ವಿದ್ಯಾರ್ಥಿ ಸಂಘ ಶಿಕ್ಷಣಕ್ಕೆ, ಕ್ರೀಡಾ ಚಟುವಟಿಕೆಗಳಿಗೆ ಹಾಗೂ ಇನ್ನಿತರ ಸಮಾಜ ಸೇವಾ ಕಾರ್ಯಗಳಿಗೆ ಪ್ರೋತ್ಸಾಹವನ್ನ ನೀಡುತ್ತಾ ಬಂದಿದೆ. ಇದೀಗ ಮುಕ್ತಿ ರಥವನ್ನ ಬೆಂಗ್ರೆ ಮಹಾಜನ ಸಭಾಕ್ಕೆ ನೀಡಲಾಗಿದೆ ಎಂದು ಹೇಳಿದರು. ವಿಶೇಷ ಕಾರ್ಯಕ್ರಮ ಇತ್ತು. ಇನ್ನು ನಮಕೊಂಜಿ ಭಾರಿ ಅಗತ್ಯ ಇತ್ತು ಪಂಡ ಈಗ ಬೆಂಗಿರೆಡ್ ಭಾರಿ ದೂರ ಮತ್ತೊಂದು ಜನಸಾಮಾನ್ಯರು ಪಟ್ಟಣ ಕೊಡ್ತದೆ ಬೋರ್ಡ್ ಪೋಸ್ಟ್ ಬಂದು ಜನಗಳು ಕಿತ್ತನೆ ಸಂದರ್ಭ ಉಂಟು. ಅಂಜಿನ ಸಂದರ್ಭಕ್ಕೂ ನಮಕ್ ಮರಣನು ಹೇಗಿದ್ದು ನಮ್ಮ ಪೋಡಾಂಡ ಭಾರಿ ಬಂಧದ ಪರಿಸ್ಥಿತಿ. ಅಂಜಿನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ವಿದ್ಯಾರ್ಥಿ ಸಂಘ ಹಲವಾರು ವರ್ಷ ನಿಂಚೆಲ್ಲ ಇನಿ ಮುಟ್ಲ ವಿದ್ಯಾರ್ಥಿಗಳಿಗೆ ಅವಾರ್ಡು, ಸ್ಪೋರ್ಟ್ಸ್ ಅವಾರ್ಡು ಮತ್ತು ವಿದ್ಯಾಭ್ಯಾಸಕ್ಕೆ ಇಂಚಿನ ಸಹಕಾರನ ತೊಂದು ಬರುತ್ತದೆ ವಿದ್ಯಾರ್ಥಿ ಸಂಘ. ಇನ್ನು ಯಾಕಲು ಪೂರ ಸೇರಿದ ಮಲ್ಲ ಒಂಜಿ ನಿಜವಾದ ಅಗತ್ಯವಾದ ವಸ್ತುವನ್ನು ಕೊಡ್ತೇವೆ. ಅವು ನಮ್ಮ ಒಂಜಿ ಜೀವನ ಮರಣ ಇತ್ತಿನ ಸಂದರ್ಭಗಳು ಮರಣ ಆಯ್ನ ಬರ್ತದ್ದು ಒಂದು ವ್ಯಕ್ತಿಗೆ ಇಲ್ಲ ಜನಕ್ಕಿದ್ದಿರಲಿಲ್ಲ ಒಂದು ಗಾಡಿ ಪಾಡ್ದು ಒಂಜಿ ಎದೊಂಬಂಜಿನ ಸುಲಭ ಸಾಧನೆ ಮಲ್ಪಂಜಿನ ಕೆಲಸ ಇದೇನು ಭಾರಿ ಒಂಜಿ ಪ್ರಶಂಸೆ ಮಲ್ಪಂಜಿನ ಟೈಮ್ ಅಂಜದ ಬೆಂಗ್ರೆ ಮಹಾಜನ ಸಭಾದ ಪರವಾದ ಇನ್ನಿಗೆ ಹಸ್ತಾಂತರ ಮಾಡಿದಿರ ಎಂಗ್ಲಗಳಿಗೆ ಸಂಪೂರ್ಣವಾದ ಬೆಂಗ್ರದ ಸರ್ವ ಜನಕಲ್ನ ಪರವಾದಲ್ಲ ಏರ್ಪುರ ಈ ನಿಟ್ಟುಳ್ಳಿರ ಆಯ್ತು ಅಧ್ಯಕ್ಷರು ಅಧಿಕಾರಿಗಳು ಆಯ್ತು ಬಿರೋಡು ಏರ್ಪುರ ಬಿರಿಸ ಆಯ್ತು. ಈ ಸಂದರ್ಭ ಮುಖ್ಯ ಅತಿಥಿಗಳಾಗಿ ಶಶಿಕುಮಾರ್ ಬೆಂಗ್ರೆ, ಹಿರಿಯ ಸದಸ್ಯರಾದ ಸೋಮನಾಥ್ ಸಾಲ್ಯನ್, ಮಿತ್ತಮನೆ ಭಾಸ್ಕರ್ ಪುತ್ರನ್, ರಮೇಶ್ ಕರ್ಕೇರ, ಮೀರಾ ಕರ್ಕೇರ, ಮಾಜಿ ಕಾರ್ಪೊರೇಟರ್ ಧನಂಜಯ ಪುತ್ರನ್, ಸಚಿನ್ ಬೆಂಗ್ರೆ, ಬೆಂಗ್ರೆ ವಿದ್ಯಾರ್ಥಿ ಸಂಘದ ಸಂಜಯ್ ಸುವರ್ಣ, ವಿದ್ಯಾರ್ಥಿ ಸಂಘದ ಮಾಜಿ ಅಧ್ಯಕ್ಷರು, ಪದಾಧಿಕಾರಿಗಳು, ಸಂಘದ ಸದಸ್ಯರುಗಳು ಹಾಜರಿದ್ದರು. Yes.